ಭಜನಾ ಪರಿಷತ್ನ ಸಮಾಲೋಚನಾ ಸಭೆಯು ಮರ್ದಳ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆಯಿತು. ಮಾರ್ಚ್ 11ರಂದು ಮಹಾಶಿವರಾತ್ರಿಯಂದು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಿಂದ ಸುಮಾರು 5,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ಒಟ್ಟು ಸೇರಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಭಜನಾ ಪರಿಷತ್ನ ಕಾರ್ಯದರ್ಶಿಯಾದ ಜಯರಾಮ್ ನೆಲ್ಲಿತಾಯ ಅವರ ಮಾರ್ಗದರ್ಶನದಂತೆ ಹೊಸ ತಾಲೂಕು ಕಡಬದಲ್ಲಿ ಭಜನಾ ಪರಿಷತ್ತನ್ನು ರಚಿಸಿಕೊಂಡು ಈ ವರ್ಷ ಕಡಬದಲ್ಲಿ ನಡೆಯುವ 60ನೇ ವರ್ಷದ ಏಕಹ ಭಜನೆಯಲ್ಲಿ ಸುಬ್ರಹ್ಮಣ್ಯದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ರಾತ್ರಿ 10:30ಕ್ಕೆ ಭಜನಾ ಪರಿಷತ್ತನ್ನು ಉದ್ಘಾಟನೆ ಮಾಡಲಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡದ್ದೆಂದರೆ ಮುಂದೆ ಬರುವಂಥ ಮಾರ್ಚ್ 11ನೇ ತಾರೀಕು ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಬೇರೆ ಬೇರೆ ಕಡೆಗಳಿಂದ ಸುಮಾರು 5,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ನಡೆದುಕೊಂಡು ಸುಬ್ರಹ್ಮಣ್ಯ ಹಾಗೆ ಧರ್ಮಸ್ಥಳವನ್ನು ಸೇರುವಂಥ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಬರಮಾಡಿಕೊಂಡು ಅವರಿಗೆ ಸ್ಥಳಾವಕಾಶವನ್ನು ಕೊಟ್ಟು ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಉಪನ್ಯಾಸಗಳನ್ನು ಕೊಟ್ಟು ಸತ್ಕರಿಸಿ ಇಲ್ಲಿಂದ ಮುಂದೆ ಧರ್ಮಸ್ಥಳಕ್ಕೆ ಕಳಿಸುವಂಥ ಯೋಜನೆಗೆ ನಾವು ಇವತ್ತಿಲ್ಲಿ ಈ ಸಭೆಯನ್ನು ಸೇರಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಉಪನ್ಯಾಸವನ್ನು ಮಾಡುವುದು, ಸಂಜೆಯ ಸಮಯದಲ್ಲಿ ಭಜನಾ ತಂಡಗಳನ್ನು ಸೇರಿಸಿಕೊಂಡು ಭಜನೆಯನ್ನು ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಉಪನ್ಯಾಸಗಳನ್ನು ಮಾಡಿಕೊಂಡು ಅವರನ್ನು ಮುಂದೆ ಕಳಿಸಿಕೊಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತೇವೆ. ಹಾಗೆಯೇ ಧರ್ಮಸ್ಥಳದ ಜಯರಾಮ್ ನೆಲ್ಲಿತಾಯರು ದಕ್ಷಿಣ ಕನ್ನಡ ಜಿಲ್ಲಾ ಭಜನಾ ಪರಿಷತ್ತಿನ ಕಾರ್ಯದರ್ಶಿಗಳವರು, ಅವರ ಮುಖಾಂತರ ಈಗ ನಮ್ಮ ರಾಜ್ಯಾದ್ಯಂತ ಭಜನಾ ಮಂಡಳಿಗಳು ಭಜನಾ ಪರಿಷತ್ತನ್ನು ರಚಿಸಿಕೊಂಡು ಗ್ರಾಮಗಳಲ್ಲಿ ಭಜನೆಯನ್ನು ಮಾಡುವ ಮುಖಾಂತರ ಒಂದು ವಿಶೇಷವಾದಂಥ ಭಜನೆಯಿಂದ ವಿಭಜನೆ ಇಲ್ಲ ಎಂಬ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಸಮಾಲೋಚನಾ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಭಜನಾ ಪರಿಷತ್ನ ಕಾರ್ಯದರ್ಶಿ ಜಯರಾಮ್ ನೆಲ್ಲಿತಾಯ, ಕಡಬದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾದ ಸೀತಾರಾಮ್ ಗೌಡ ಪಸವಳಿಕೆ, ಯೋಜನಾಧಿಕಾರಿ ಮೇದಪ್ಪ, ನಾರಾಯಣ್ ಶೆಟ್ಟಿ ಅತ್ತೇಡ್ಕ, ಸತೀಶ್ ಪೂಜಾರಿ, ಮೇಲ್ವಿಚಾರಕರಾದ ಬಾಬು, ಧರಣಪ್ಪ ಗೌಡ, ಶಿವಪ್ರಸಾದ್ ಮೈಲೇರಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಮೀಳಾ, ವಿ4 ನ್ಯೂಸ್, ಕಡಪ.